ऋषिकेश तव प्रकीर्त्या जगत्प्रहृष्यत्यनुरज्यते च जगत्प्रहृष्यत्यनुरज्यते च रक्षांसि भीतानि दिशो द्रवन्ति रक्षांसि भीतानि दिशो द्रवन्ति सर्वे नमस्यन्ति च सिद्धसङ्गाः सर्वे नमस्यन्ति च सिद्धसङ्गाः ताने हृषीकेश तव प्रकीर्त्या जगत्प्रहृष्यत्यनुरज्यते च स्थाने ऋषिकेश तव प्रकीर्त्या जगत्प्रहृष्यत्यनुरज्यते च रक्षांसि भीतानि दिशो द्रवन्ति सर्वे नमस्यन्ति च सिद्धसङ्गाः रक्षांसि भीतानि दिशो द्रवन्ति सर्वे नमस्यन्ति च सिद्धसङ्घाः। अर्जुन उवाच स्थाने हृषीकेश तव प्रकीर्त्या जगत्प्रहृष्यत्यनुरज्यते च रक्षांसि भीतानि दिशो द्रवन्ति सर्वे नमस्यन्ति च सिद्धसङ्गाः। अर्जुन उवाच स्थाने ऋषिकेश तव प्रकीर्त्या जगत्प्रहृष्यत्यनुरज्यते च रक्षांसि भीतानि दिशो द्रवन्ति सर्वे नमस्यन्ति च सिद्धसङ्गाः। अर्जुन उवाच स्थाने हृषीकेश तव प्रकीर्त्या जगत्प्रहृष्यत्यनुरज्यते च रक्षांसि भीतानि दिशो द्रवन्ति सर्वे नमस्यन्ति च सिद्धसङ्गाः। अर्जुन उवाच स्थाने ऋषिकेश तव प्रकीर्त्या जगत्प्रहृष्यत्यनुरज्यते च रक्षांसि भीतानि दिशो द्रवन्ति सर्वे नमस्यन्ति च सिद्धसङ्गाः। ಶ್ಲೋಕ 37 कस्माच्च तेन न मेरन्महात्मन् गरीयसे ब्रह्मणोऽप्यादिकर्ते अनन्तदेवेश जगन्निवास त्वमक्षरं सदसत्तत्परं यत् कस्मात् न मेरन् कस्माತ್ ಚತೆ ನ ಮೇರನ್ ಅಂತಿದೆ ಕಸ್ಮಾತ್ ಚ ನ ಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣಃ ಅಪಿ ಬ್ರಹ್ಮಣ್ಯೋಪ್ಯಾದಿಕರ್ತೆ ಬ್ರಹ್ಮಣಃ ಅಪಿ ಆದಿಕರ್ತೆ ಅನಂತ ದೇವೇಶ जगन्निवास त्वम् अक्षरं सदसत् तत्परं यत् सदसत् सत् असत् सदसत् सत् असत् तत्परं यत् ಅನುವಾದ ಬ್ರಹ್ಮನಿಗೂ ಶ್ರೇಷ್ಠನಾದ ಮಹಾತ್ಮನೇ ನೀನು ಆದಿ ಸೃಷ್ಟಿಕರ್ತನು ಆದುದರಿಂದ ಅವರು ನಿನಗೆ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಏಕೆ ಅರ್ಪಿಸಬಾರದು ನೀನು ಅನಂತನು ದೇವರ ದೇವ ಜಗನ್ನಿವಾಸನು ನೀನು ಅಜೇಯನಾದ ಮೂಲನು ಎಲ್ಲ ಕಾರಣಗಳ ಕಾರಣನು ಈ ಐಹಿಕ ಅಭಿವ್ಯಕ್ತಿಗೆ ಅತೀತನಾದವನು ಬ್ರಹ್ಮನಿಗೂ ಶ್ರೇಷ್ಠ ನೀನೇ ಆದಿ ಸೃಷ್ಟಿಕರ್ತ ಆದ್ರೆ ಅವರು ನಿನ್ಗೆ ಯಾಕೆ ಭಕ್ತಿಪೂರ್ವಕ ಪ್ರಣಾಮನ ಅರ್ಪಿಸಬಾರ್ದು ಅಂತ ನೀನು ಅನಂತ ನೀನೇ ದೇವರ ದೇವ ಜಗನ್ನಿವಾಸ ನೀನು ಅಜೇಯನಾದ ಮೂಲನು ಒಂದೇ ನಿಮಿಷ
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಸ್ಕ್ರೀನ್ ಹೋಗಿದೆ. ಮಾತಾಜಿ ಸಾರಿ ಮಾತಾಜಿ, ಒಂದ್ ಕಾಲ್ ಅವ್ರು ಬಿಡ್ತಾನೆ ಇಲ್ಲ. ಅದಕ್ಕೆ ಸರಿ ಏನಂತ ಆನ್ಸರ್ ಮಾಡೋಣ ಅಂದ್ರೆ, ನಮ್ಮ ಬಾಂಬೆ ಸಿಸ್ಟರ್ದು ಏನೋ ಪ್ರಾಬ್ಲಮ್ ಆಗಿದೆ, ಅದನ್ನ ಹೇಳ್ತಾ ಇದಾರೆ. ಅವ್ರಿಗೆ ಮುಗಿತಾನೆ ಇಲ್ಲ. ಅದಕ್ಕೆ 1 ಗಂಟೆ ಬಿಟ್ಟು ಮಾಡ್ತೀನಿ ಅಂತ ಹೇಳಿ ಇಟ್ಟೆ ಮಾತಾಜಿ. ಓಕೆ ಮಾತಾಜಿ, ಓಕೆ. ನಿಮ್ಗೆ ಅರ್ಜೆಂಟ್ ಕಾಲ್ ಇದ್ರೆ ನೀವು ನಾನ್ ಬೇಕಾದ ಸ್ಕ್ರೀನ್ ಶೇರ್ ಮಾಡ್ತೀನಿ ಮಾತಾಜಿ. ಇಲ್ಲ ಈಗ ಇಟ್ಟಿದ್ದಾರೆ, ತೊಂದರೆ ಇಲ್ಲ. ನಾನು ಹೇಳಿದ್ದೀನಿ ಆಮೇಲೆ 1 ಅವರ್ ಬಿಟ್ಟು ಮಾಡ್ತೀನಿ ನಾನು ಅಂತ ಹೇಳಿದ್ದೀನಿ. ಓಕೆ ಮಾತಾಜಿ. ಮತ್ತೆ ಹಿಂಗಾದ್ರೆ ನೀವು ಮಾಡುವಂತೆ ಮಾತಾಜಿ. ಹರೇ ಕೃಷ್ಣ. ಸೊ ಇದು ಅನುವಾದ ಓದಿದ್ದೆ ಅಲ್ಲ ಮಾತಾಜಿ? ಹೌದು ಮಾತಾಜಿ. ಕಸ್ಮಾಶ್ಚ ತೇನಾನಮೇರನ್ ಮಹಾತ್ಮನ್ ಕಸ್ಮಾಚ ತೇನಾನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾಧಿಕರ್ತೆ ಗರೀಯಸೆ ಬ್ರಹ್ಮಣೋ ಅನಂತ ದೇವೇಶ ಜಗನ್ನಿವಾಸ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್ ತ್ವಮಕ್ಷರಂ ಸದಸತ್ತತ್ಪರಂ ಯತ್ ಕಸ್ಮಾಚ್ಚ ತೇನಾನಮೇರನ್ನ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾಧಿಕರ್ತೆ ಕಸ್ಮಾಚ ತೇನಾನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾಧಿಕರ್ತೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್ ಅನಂತ ದೇವೇಶು ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್ ಕಸ್ಮಾಚ್ಚ ತೇನಾನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾಧಿಕರ್ತೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್ ಕಸ್ಮಾಚ ತೇನಾನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾಧಿಕರ್ತೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್ ಕಸ್ಮಾಚ್ಚ ತೇನಾನಮೇರನ್ ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾಧಿಕರ್ತೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ತತ್ಪರಂ ಯತ್ ಕಸ್ಮಾಚ ತೇನಾನಮೇರನ್ ಗರೀಯಸೆ ಬ್ರಹ್ಮಣೋ ಅಪ್ಯಾಧಿಕರ್ತೆ ಅನಂತ ದೇವೇಶ ಜಗನ್ನಿವಾಸ ಮಾತಾಜಿ ಹೇಳ್ಸಿ ಮಾತಾಜಿ. ಹರೇ ಕೃಷ್ಣ, ಕಳಿಸ್ತೇನೆ. ರೇಣುಕಾ ದೇವಿ ಮಾತಾಜಿ, ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಮಾತಾಜಿ 36 ಹೇಳ್ಬೇಕಾ ಮಾತಾಜಿ? ಮಾತಾಜಿ. ಅರ್ಜುನ ಉವಾಚ ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯಾ ಜಗತ್ ಪ್ರವೃಷ್ಯತ್ಯಾನುರಜ್ಯತೆ ಚ ರಾಕ್ಷನ್ಸಿ ಭೀತಾನಿ ದಿಶೋ ದ್ರವಂತಿ
ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಗಃ. ಎಲ್ಲ ಕರೆಕ್ಟಾಗಿ ಹೇಳಿದ್ರಿ, ಚೆನ್ನಾಗಿ ಹೇಳ್ತಾ ಇದಾರೆ ಅನ್ಕೊಂಡೆ. ರಾಕ್ಷಾಂಸಿ ಅಂದ್ಬಿಟ್ರಿ, ರಕ್ಷಾಂಸಿ ಇದು. ರಕ್ಷಾಂಸಿ ಹ್ಮ್. ರಕ್ಷಾಂಸಿ ಭೀತನಿ ಆಮೇಲೆ? ದಿಶೋದ್ರವಂತಿ. ಸಿದ್ಧ ಸಂಗಾಹ, ಗಾಹ ದೀರ್ಘ ಇದೆ. ಬಾಕಿ ಅಷ್ಟು ಕರೆಕ್ಟ್ ಇತ್ತು. ಹರೇ ಕೃಷ್ಣ. ಹರೇ ಕೃಷ್ಣ, ಹರೇ ಧನ್ಯವಾದ. ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಹರೇ ಕೃಷ್ಣ ಹೇಳಿ ಮಾತಾಜಿ. ಮಾತಾಜಿ. ಅರ್ಜುನ ಉವಾಚ ಸ್ಥಾನೇ ಹೃಷಿಕೇಶ ತವ ಪ್ರಕೀರ್ತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚೇ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಗಾಹ. ಇವಾಗ ಜಸ್ಟ್ ಜಾಯ್ನ್ ಹರೇ ಆದ ಮಾತಾಜಿ, ಇದು ಕೇಳಿಲ್ಲ. ಇಲ್ಲ ಸರಿ ಬಂತು. ಬಿ ಮಲ್ಲಜಮ್ಮ ಮಾತಾಜಿ. ಬಿ ಮಲ್ಲಜಮ್ಮ ಮಾತಾಜಿ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಶ್ಲೋಕ 36. ಅರ್ಜುನ ಉವಾಚ ಸ್ಥಾನೇ ಋಷಿಕೇಶ ತವ ಪ್ರಕ್ರಿಯಾ ಜಗತ್ ಪ್ರರುಷ್ಯತೆ ನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ಧ್ರುವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಗಃ. ಪ್ರಕೀರ್ತಿಯ ಮಾತಾಜಿ ಫಸ್ಟ್ ಲೈನ್ ಅಲ್ಲಿ ಲಾಸ್ಟ್ ವರ್ಡ್ ಪ್ರಕೀರ್ತಿ ಅದು. ಆಮೇಲೆ ಸ್ಥಾನೇ ಋಷಿಕೇಶ ತವ ಪ್ರಕೀರ್ತ್ಯ ಪ್ರಕೀರ್ತಿಯ ಪ್ರಕೀರ್ತ್ಯ. ಆಮೇಲೆ ಎರಡನೇದೇನು ಪ್ರಹೃಷ್ಯತ್ಯನು ರಜ್ಯತೆ ಚ. ಪ್ರಹೃಷ್ಯತ್ಯನು ರಜ್ಯತೆ ಚ. ಪ್ರೌಷತ್ಯನು ರಜ್ಯತೆ ಚ. ಹರೇ ಕೃಷ್ಣ. ಪ್ರಾಕ್ಟೀಸ್ ಮಾಡ್ತೀನಿ ಮಾತಾಜಿ. ಮಾಡಿ. ಹರೇ ಹರೇ ಕೃಷ್ಣ. ಚೆಲುವಮ್ಮ ಮಾತಾಜಿ ಹೇಳಿ. ಹರೇ ಚೆಲುವಮ್ಮ ಕೃಷ್ಣ ಮಾತಾಜಿ. ಅರ್ಜುನ ಉವಾಚ ಸ್ಥಾನೇ ಋಷಿಕೇಶ ತವ ಪ್ರಖ್ಯಾತ್ಯ ಜಗತ್ ಪ್ರಹೃಷ್ಯತ್ಯನುರಜ್ಯತೆ ಚ ರಕ್ಷಾಂಸಿ ಭೀತಾನಿ ದಿಶೋ ದ್ರವಂತಿ ಸರ್ವೇ ನಮಸ್ಯಂತಿ ಚ ಸಿದ್ಧ ಸಂಗಾಹ. ಹರೇ ಕೃಷ್ಣ. ಹರೇ ಕೃಷ್ಣ ಬಂತು, ಮಾತಾಜಿ. ಒಂಚೂರು ಮಿಸ್ಟೇಕ್ ಆಯ್ತು, ಪರವಾಗಿಲ್ಲ. ಒಂಚೂರು ಯಾವ್ದು ಮಾತಾಜಿ? ಪ್ರಕೀರ್ತ್ಯ ಪ್ರಹೃಷ್ಯನು ತ್ಯನುರಜ್ಯತೆ ಚ, ರಜ್ಯತೆ ಬರ್ಲಿಲ್ಲ, ಚೂರು ಮಿಸ್ಟೇಕ್ ಆಯ್ತು. ಓಕೆ ಮತ್ತೆ ಪ್ರಾಕ್ಟೀಸ್ ಮಾಡ್ತೀನಿ ಮಾತಾಜಿ. ಹರೇ ಕೃಷ್ಣ. ಕವಿತಾವತಿ ಮಾತಾಜಿ 37ನೇ ಶ್ಲೋಕ ಹೇಳಿ. ಹರೇ ಕೃಷ್ಣ ಮಾತಾಜಿ. ಕಸ್ಮಾಚ ತೇನ ನಮೇರನ್ಮಹಾತ್ಮನ್ ಗರೀಯಸೆ ಬ್ರಹ್ಮಣೋಪ್ಯಾಧಿಕರ್ತೆ ಅನಂತ ದೇವಾಶ ಜಗನ್ನಿವಾಸಾಂ ತ್ವಮಕ್ಷರಂ ಸತ್ ತತ್ಪರಂ ಯತ್. ದೇವೇಶ ಮಾತಾಜಿ. ದೇವಾಶ ಅಂದ್ರೆ ದೇವೇಶ ಜಗನ್ನಿವಾಸ. ಕೊನೆದು ಸದಸತ್ ತತ್ಪರಂ. ಸದಸತ್ ತತ್ಪರಂ ಯತ್. ಸತ್ ಅಸತ್ ಮತ್ತೆ ಸದಸತ್ ತತ್ಪರಂ ಯತ್. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಕಸ್ಮಾತ್ ತೇ ನಮರೇನ್ ಮಹಾತ್ಮನ್ ಗರಿಯಾಸೆ ಬ್ರಾಹ್ಮಣೋಪ್ಯಾಧಿಕರ್ತ್ರೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸತ್ ತತ್ಪರಂ ಯತ್. ಇದು ಗರೀಯಸೆ, ಅದು ಗರೀಯಸೆ. ಗರೀಯಸೆ. ಮಂಜುಳಾ ಸಿವಿ ಮಾತಾಜಿ. ಮಾತಾಜಿ. ನಿದ್ದೆ ಮಾಡ್ತಿದೆಯಾ? 37ನೇ ಶ್ಲೋಕ. ಹೊತ್ತು ಮುಚ್ಕೊಂಡಿರ್ತೀಯಲ್ಲ. ನಮರೇ ಮಹಾತ್ಮನ್ ಗರಿಹೇಸಿ ಬ್ರಹ್ಮಣೋಪಾಧಿಕರ್ತ್ರೆ ಅನಂತ ದೇವೇಶ ಜಗನ್ನಿವಾಸ ತ್ವಮಕ್ಷರಂ ಸದಸ್ಯ ತತ್ಪರಂ ಯತ್. ಮಾತಾಜಿ ಎರಡನೇ ಲೈನು
ಗರೀಯಸೆ ಬ್ರಹ್ಮಣಾಪ್ಯಾದಿಕರ್ತೆ. ಬ್ರಾಹ್ಮಣ ಅಲ್ಲ, ಗರೀಯಸೆ ಬ್ರಹ್ಮಣೋಪ್ಯಾದಿಕರ್ತೆ. ಕರ್ತೆ, ಕತ್ರೆ ಅಲ್ಲ, ಕರ್ತೆ. ನಿರ್ಮಲಾ ಮಾತಾಜಿ, ಶ್ಲೋಕ 37. ಶ್ಲೋಕ 37. ಕಸ್ಮಾಚ್ತೇನ ನಮೇರನ್ ಮಹಾತ್ಮಾನ್ ಗರೀಯಸೆ ಬ್ರಹ್ಮಣೋಪ್ಯಾದಿ ಕರ್ತ್ರೆ. ಕರ್ತೆ ಕರ್ತೆ ಕರ್ತ್ರೆ ಅನಂತ ದೇವೇಶ ಜಗನ್ನಿವಾಸ ತ್ವಂ ಅಕ್ಷರಂ ಸದಸತ್ವತ್ಪರಂ ಯತ್. ಸರಿ ಬಂತ ಮಾತಾಜಿ? ಸರಿಗ್ ಬಂತು. ಮಾತಾಜಿ ಮುಂದಕ್ಕೆ ಹೋಗುವ ಮಾತಾಜಿ. ಶ್ಲೋಕ 38. ತ್ವಮಾದಿದೇವ ಪುರುಷ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ತ್ವಮಾದಿದೇವ ಪುರುಷ ಪುರಾಣಃ. ತ್ವಂ ಆದಿದೇವ ಪುರುಷಃ ಪುರಾಣ. ತ್ವಮಸ್ಯ ವಿಶ್ವಸ್ಯ, ತ್ವಂ ಅಸ್ಯ ವಿಶ್ವಸ್ಯ ಪರಂ ನಿಧಾನಂ. ವೇತ್ತಾಸಿ, ವೇತ್ತ ಅಸಿ, ವೇದ್ಯಂ ಚ ಪರಂ ಚ ಧಾಮಂ, ಪರಂ ಚ ಧಾಮ. ತ್ವಯಾ ತತಂ ವಿಶ್ವಂ ಅನಂತ ರೂಪ, ವಿಶ್ವಂ ಅನಂತ ರೂಪ, ವಿಶ್ವಂ ಅನಂತ ರೂಪ. ನೀನು ಆದಿ ದೇವೋತ್ತಮ ಪುರುಷನು, ಪುರಾಣ ಪುರುಷನು. ಈ ಪ್ರಕಟಿತ ವಿಶ್ವದ ಕಟ್ಟಕಡೆಯ ಆಶ್ರಯ ನೀನು. ಎಲ್ಲವನ್ನೂ ತಿಳಿದವನೂ ನೀನು. ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೆ. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮನೂ ನೀನು. ಹೇ ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ಯಾವ ತರ ಎಲ್ಲ ನೀನು ವಿಶ್ವನ ವ್ಯಾಪಿಸಿದೀಯ ಅಂತ ಹೇಳ್ತಾ ಇದ್ದಾನೆ ಅರ್ಜುನ ಇಲ್ಲಿ. ನೀನು ದೇವೋತ್ತಮ ಪರಮ ಪುರುಷ, ಪುರಾಣ ಪುರುಷ, ಪ್ರಕಟಿತ ವಿಶ್ವದ ಕಟ್ಟ ಕಡೆಯ ಆಶ್ರಯ ನೀನೆ. ಎಲ್ಲವನ್ನು ತಿಳಿದವನೇ ನೀನು. ತಿಳಿಯಲು ಸಾಧ್ಯವಿರುವುದೆಲ್ಲ ನೀನೆ. ಭೌತಿಕ ಗುಣಗಳನ್ನು ಮೀರಿದ ಪರಂಧಾಮ ನೀನು. ಅನಂತ ರೂಪನೇ, ಈ ವಿಶ್ವವನ್ನೆಲ್ಲ ನೀನು ವ್ಯಾಪಿಸಿರುವೆ. ತ್ವಮಾದಿದೇವ ಪುರುಷ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಂ ಅನಂತ ರೂಪ. ತ್ವಮಾದಿದೇವ ಪುರುಷ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪ. ತ್ವಮಾದಿದೇವ ಪುರುಷ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತ ರೂಪಂ. ಶ್ಲೋಕ 39. ವಾಯುರ್ಯಮೋಗ್ನಿರ್ವರುಣಃ ಶಶಾಂಕಃ ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ
ನಮೋ ನಮಸ್ತೆಸ್ತು ಸಹಸ್ರಕೃತ್ವಾ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ವಾಯುರ್ಯಮೋಗ್ನಿರ್ವರುಣಃ ಶಶಾಂಕಃ. ವಾಯುಃ ಯಮಃ ಅಗ್ನಿಃ ವರುಣಃ ಶಶಾಂಕಃ. ಅಷ್ಟು ವರ್ಡ್ಸ್ ಇವೆ ಅಲ್ಲಿ. ಪ್ರಜಾಪತಿಸ್ತ್ವಂ ಪ್ರಜಾಪತಿಃ ತ್ವಂ ಪ್ರಪಿತಾಮಹಃ. ನಮೋ ನಮಸ್ತೆ ಚ ಪ್ರಪಿತಾಮಹಶ್ಚ ಇದೆ, ಪ್ರಪಿತಾಮಹಃ ಚ. ನಮೋ ನಮಸ್ತೆಸ್ತು ನಮಃ ನಮಃ ತೇ ಅಸ್ತು. ಸಹಸ್ರಕೃತ್ವಃ ಪುನಶ್ಚ ಪುನಃ ಚ. ಭೂಯೋಪಿ ಭೂಯಃ ಅಪಿ ನಮೋ ನಮಸ್ತೆ. ಅನುವಾದ. ನೀನೇ ವಾಯುವು, ನೀನೇ ಪರಮ ನಿಯಂತ್ರಕ, ನೀನೇ ಅಗ್ನಿ, ನೀನೇ ಜಲ, ನೀನೇ ಚಂದ್ರ, ನೀನು ಪ್ರಥಮ ಜೀವಿಯಾದ ಬ್ರಹ್ಮ, ನೀನು ಪ್ರಪಿತಾಮಹ. ನಿನಗೆ ಸಹಸ್ರ ಬಾರಿ ಗೌರವದಿಂದ ಪ್ರಣಾಮ ಮಾಡುತ್ತೇನೆ. ಮತ್ತೆ ಮತ್ತೆ ನಿನಗೆ ನಮಸ್ಕಾರ. ಎಲ್ಲ ತರ ಹೋಗ್ಲಿ. ನೀನೇ ವಾಯು, ಅಗ್ನಿ, ನಿಯಂತ್ರಕ, ಜಲ, ಚಂದ್ರ, ಪ್ರಥಮ ಜೀವಿಯಾದ ಬ್ರಹ್ಮ, ನೀನೇ ಪ್ರಪಿತಾಮಹ ಕೂಡ ಅಂದ್ಬಿಟ್ಟು ನಿನಗೆ ಸಹಸ್ರ ಬಾರಿ ಗೌರವದಿಂದ ಪ್ರಣಾಮ ಮಾಡ್ತೇನೆ, ಮತ್ತೆ ಮತ್ತೆ ನಿನಗೆ ನಮಸ್ಕಾರ ಮಾಡ್ತೀನಿ ಅಂತ ಹೇಳ್ತಾರೆ. ವಾಯುರ್ಯಮೋಗ್ನಿರ್ವರುಣ ಶಶಾಂಕಃ. ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ. ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ. ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ. ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ವಾಯುರ್ಯಮೋಗ್ನಿರ್ವರುಣ ಶಶಾಂಕಃ. ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ. ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ. ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ನಮೋ ನಮಸ್ತೆ ವಾಯುರ್ಯಮೋಗ್ನಿರ್ವರುಣ ಶಶಾಂಕಃ. ಪ್ರಜಾಪತಿಸ್ತ್ವಂ ಪ್ರಪಿತಾಮಹಶ್ಚ. ನಮೋ ನಮಸ್ತೆಸ್ತು ಸಹಸ್ರಕೃತ್ವಃ. ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ಪೂರ್ಣಿಮಾ ಮಾತಾಜಿ, ಪಾರ್ವತಮ್ಮ ಮಾತಾಜಿ ಹೇಳಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತ್ವಮಾದಿದೇವಃ ಪುರುಷಃ ಪುರಾಣಃ. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ. ತ್ವಯಾ ತತಂ ವಿಶ್ವಮನಂತ ರೂಪ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಪೂರ್ಣಿಮಾ ಮಾತಾಜಿ. ಹಾ ಮಾತಾಜಿ ಹೇಳ್ತೀನಿ. ಶ್ಲೋಕ 38. ತ್ವಮಾದಿದೇವಃ ಪುರುಷಃ ಪುರಾಣಃ. ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ. ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ. ತ್ವಯಾ ತತಂ ವಿಶ್ವಮನಂತ ರೂಪ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಲ್ಲಿ ವೇತ್ತಾಸಿ ಅಂತ ಎಸ್ ಒಂದ್ ಬಂದಿದೆಯಲ್ಲ, ಅದ್ರ ಮಿಸ್ಟೇಕ್ ಇದೆ, ಅದ್ ಬರಬಾರ್ದು. ವೇತ್ತಾಸಿ ಅಷ್ಟೇ. ಇಲ್ಲೂ ಹಂಗೆ 2ನೇ ಶ್ಲೋಕದಲ್ಲೂ ಭೂಯೋಪಿ ಅಲ್ಲೂ ಎಸ್ ಬಂದಿದೆ, ಅದು ಮಿಸ್ಟೇಕ್. ಹರೇ ಕೃಷ್ಣ. ಗೀತಾ ಎನ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಎನ್ ಮಾತಾಜಿ ಹೇಳಿ ಈಗ. ಓಕೆ ಮಾತಾಜಿ, ಓಕೆ. ರಾಜೇಶ್ವರಿ ಮಾತಾಜಿ, ರಂಜನಾ ದೇವಾಡಿಗ ಮಾತಾಜಿ.
ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜೇಶ್ವರಿ ಮಾತಾಜಿ ಮೊದ್ಲು ಹೇಳಿ. ರಾಜೇಶ್ವರಿ ಮಾತಾಜಿ, ರಾಜೇಶ್ವರಿ ಮಾತಾಜಿ, ರಂಜನಾ ದೇವಾಡಿಗ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 38. ತ್ವಮಾದಿದೇವಃ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಮಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ಹರೇ ಕೃಷ್ಣ ಎಲ್ಲ ಮಾತಾಜಿ. ಎಲ್ಲಾನು ಕರೆಕ್ಟ್ ಬಂತು. ಪರಂ, ಅದು ಪರಮ ಅಲ್ಲ, ಪರಂ ಚ ಧಾಮ. ಪರಂ ಚ. ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ. ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರೇಖಾ ವಿಜಯಕುಮಾರ್ ಮಾತಾಜಿ ಹೇಳಿ. ಮಾತಾಜಿ ಹರೇ ಕೃಷ್ಣ. ಶ್ಲೋಕ 38. ಶ್ಲೋಕ 38. ತ್ವಮಾದಿದೇವ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಸಾಯಿ ಲಕ್ಷ್ಮಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 38. ತ್ವಮಾದಿದೇವಃ ಪುರುಷಃ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದಗಳು ಮಾತಾಜಿ. ಶೀಲಾದೇವಿ ಮಾತಾಜಿ, ಶ್ರವಂತಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳ್ತೀನಿ ಮಾತಾಜಿ. 38. 38 ಹೇಳಿ ನೀವು. ತ್ವಮಾದಿದೇವಃ ಪುರುಷಃ ಪುರಾಣ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇದಾಸಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ಹರೇ ಕೃಷ್ಣ. ಧನ್ಯವಾದಗಳು. ಶ್ರವಂತಿ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 38. ತ್ವಮಾದಿದೇವ ಪುರುಷ ಪುರಾಣಃ ತ್ವಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇದಾಸ್ತಿ ವೇದ್ಯಂ ಚ ಪರಂ ಚ ಧಾಮ ತ್ವಯಾ ತತಂ ವಿಶ್ವಮನಂತರೂಪ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಮಂಗಳ ಮಾತಾಜಿ, ವೆಂಕಟೇಶ್ ಪ್ರಭುಜಿ ಇಬ್ಬರು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 38. ತ್ವಮಾದಿದೇವಂ ಪುರುಷಂ ಪುರಾಣಃ ತಮಸ್ಯ ವಿಶ್ವಸ್ಯ ಪರಂ ನಿಧಾನಂ ವೇತ್ತಾಸಿ ವೇದ್ಯಂ ಚ ಪರಂ ಚ ಧಾಮ ಸ್ವಯಂ ತತ್ತ ವಿಶ್ವನಂತರೂಪಂ. ಅದೇ ಎಲ್ಲಿ ಹರೇ ಕೃಷ್ಣ. ಅದೇ ಅನಂತ ರೂಪಂ ಅಂದ್ರಿ, ಬರೀ ಅನಂತ ರೂಪ ಇದೆ. ಆಮೇಲೆ ತ್ವಮಾದಿ ದೇವಃ ಇದೆ, ದೇವಂ ಅಂದ್ರಿ, ಅದು ಸ್ವಲ್ಪ ಚೂರ್ ಮಿಸ್ಟೇಕ್. ಶ್ಲೋಕ 39 ವೆಂಕಟೇಶ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 39. ಹೇಳಿ, ಅದು ಹೇಳಿದ್ದು. ವಾಯುರ್ಯಮೋಗ್ನಿರ್ವರುಣಃ ಪ್ರಜಾಪತಿಸ್ತ್ವ ಪಿತಾಮಹಶ್ಚ ನಮೋ ನಮಸ್ತೆ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ನಮೋ ನಮಸ್ತೇಸ್ತು ಸಹಸ್ರ ಕೃತ್ವಃ. 3ನೇ ಲೈನ್. ಹಾ ಮಾತಾಜಿ. ನಮೋ ನಮಸ್ತೇಸ್ತು ಸಹಸ್ರ ಕೃತ್ವಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಓಕೆ. ಬಿ ಮಲ್ಲಜಮ್ಮ ಮಾತಾಜಿಗೆ ಆಗ್ಲಿಕ್ಕಿಲ್ವಾ ಅಂತ. ಚೆಲುವಮ್ಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. 39ನೇ ಶ್ಲೋಕ. ಮಾತಾಜಿ ಆಯ್ತು ಒಂದ್ ಸ್ವಲ್ಪ. ವಾಯುರ್ ಯಮೋಗ್ನಿರ್
वरुणः वायुर्यमोऽग्निर्वरुणः शशाङ्कः वायुर्यमोऽग्नि वरुणः शशाङ्कः प्रजापतिस्त्वं प्रपीतमहश्च नमो नमस्तेऽस्तु सहस्रकृत्वः पुनश्च भूयोऽपि नमो नमस्ते. ಹರೇ ಕೃಷ್ಣ. ಹರೇ ಕೃಷ್ಣ ಮಲ್ಲಜಮ್ಮ ಮಾತಾಜಿ. ಮಾತಾಜಿ ಹೇಳಿ. ಮಲ್ಲಜಮ್ಮ ಮಾತಾಜಿ ಈಗ ಮಲ್ಲಜಮ್ಮ ಮಾತಾಜಿ ಹೇಳ್ತೀನಿ ಮಾತಾಜಿ. ವಾಯುರಮೋಗ್ನಿ ವರುಣ ಶಶಾಂಕ ಪ್ರಜಾಪತಿಸ್ವಂ ಪ್ರಪೀತಮಹಶ್ಚ ನಮೋ ನಮಸ್ತೆ ಸುಸಹಸ್ರಕೃತ್ವಃ ಪುನಶ್ಭಯೋಪಿ ನಮೋ ನಮಸ್ತೆ. ಪುನಶ್ಚ ಭೂಯೋಪಿ ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಪುನಶ್ಚ ಭೂಯೋಪಿ ನಮೋ ನಮಸ್ತೆ. ಹರೇ ಮಾತಾಜಿ ಇದು ಪ್ರಜಾಪತಿ ಅದು ಸರಿ ಬಂತ ಮಾತಾಜಿ? ಅದು ಪ್ರಜಾಪತಿಸ್ತ್ವಂ ಸರಿಗೆ ಹೇಳಿದ್ರಿ. ಸರಿಗೆ ಹೇಳಿದ್ನ ಮಾತಾಜಿ? ಪ್ರಪಿತಾಮಹ ಅದಕ್ಕೆ ಕೇಳಿದೆ. ಹೇಳಿದ್ರಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ನಿರ್ಮಲ ಮಾತಾಜಿ ಹೇಳಿ. ಮಾತಾಜಿ ನೀವು ಅನ್ಮ್ಯೂಟ್ ಆಗಿದ್ದೀರಿ. ಮಾತಾಜಿ ಮುಂದಕ್ಕೆ ಹೋಗುವ. ಮಾತಾಜಿ ಶ್ಲೋಕ 40. ನಮ ಪುರಸ್ತಾದದ ಪೃಷ್ಠತಸ್ತೆ ನಮೋऽस्तु ते सर्वत एव सर्वा अनन्तवीर्यम् इतमितविक्रमस्त्वं सर्वं समाप्नोषि ततोऽसि सर्वः. नमः पुरस्तादथ पुरस्तात् अथ पृष्ठतस्ते पृष्ठतः ते नमोऽस्तु नमः अस्तु ते सर्वतः एव सर्वा अनन्तवीर्यम् अनन्तवीर्य अमितविक्रमः मितविक्रमस्त्वम् अमितविक्रमः त्वं सर्वं सर्वं समाप्नोषि ततोऽसि सर्वः. सर्वं समाप्नोषि ततोऽसि ततः असि ततोऽसि ಸರ್ವಃ. ಅನುವಾದ: ನಿನಗೆ ಮುಂದಿನಿಂದ ಹಿಂದಿನಿಂದ ಎಲ್ಲಾ ಕಡೆಗಳಿಂದ ಪ್ರಣಾಮಗಳು. ಅನಂತ ವೀರ್ಯನೇ, ನೀನು ಅನಂತ ಪರಾಕ್ರಮದ ಪ್ರಭು, ನೀನು ಸರ್ವವ್ಯಾಪಿ, ಆದುದರಿಂದ ಎಲ್ಲವೂ ನೀನೇ. ಎಲ್ಲ ಮುಂದಿನಿಂದ ಹಿಂದಿನಿಂದ ಎಲ್ಲ ಕಡೆಯಿಂದ ಪ್ರಣಾಮಗಳು ನಿನಗೆ. ಅನಂತ ವೀರ್ಯನೇ, ನೀನು ಅನಂತ ಪರಾಕ್ರಮದ ಪ್ರಭು, ನೀನು ಸರ್ವವ್ಯಾಪಿ, ಆದುದರಿಂದ ಎಲ್ಲನೂ ನೀನೇನೆ ಅಂತ ಹೇಳ್ಬಿಟ್ಟ ಅರ್ಜುನ. ನಮ ಪುರಸ್ತಾದಥ ಪೃಷ್ಠತಸ್ತೆ ನಮೋऽस्तु ते सर्वत एव सर्वा अनन्तवीर्यामितविक्रमस्त्वं सर्वं समाप्नोषि ततोऽसि सर्वः. नमः पुरस्तादथ पृष्ठतस्ते नमोऽस्तु ते सर्वत एव सर्वा अनन्तवीर्यामितविक्रमस्त्वं सर्वं समाप्नोषि ततोऽसि सर्वः. नमः पुरस्तादथ पृष्ठतस्ते नमोऽस्तु ते सर्वत एव सर्वा अनन्तवीर्यामितविक्रमस्त्वं
ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ ನಮಃ ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋऽस्तु ते ಸರ್ವತ ಏವ ಸರ್ವ ಅನಂತ ವೀರ್ಯಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋऽस्तु ते ಸರ್ವತ ಏವ ಸರ್ವ ಅನಂತ ವೀರ್ಯಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಶ್ಲೋಕ 41-42. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಷು ಏಕೋತವಾಪ್ಯಚ್ಯುತ ಸತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಂ ಅಹಂ ಅಪ್ರಮೇಯಂ. ಇಲ್ಲ, ಅವನ್ಗೆ ಎಷ್ಟು ರಿಯಲೈಸ್ ಆಗ್ಬಿಡುತ್ತೆ ತಾನು ಎಂತೆಂತ ಕೆಲಸ ಮಾಡಿದ್ದೀನಿ ಅನ್ನೋದನ್ನ ಹೇಳ್ತಾನೆ. ನೋಡಿ ಇದನ್ನ ಎಷ್ಟು ಚೆನ್ನಾಗಿ ಹೇಳ್ತಾನೆ. ಸಖೇತಿ ಸಖ ಇತಿ ಮತ್ವಾ ಪ್ರಸಭಂ ಯದುಕ್ತಂ ಯತ್ ಉಕ್ತಂ ಯದುಕ್ತಂ ಯತ್ ಉಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಸಖೇ ಇತಿ ಅಜಾನತ ಮಹಿಮಾನಂ ತವೇದಂ ತವ ಇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ ಯಚ್ಚಾವಹಾಸಾರ್ಥಂ ಅಸತ್ಕೃತೋಸಿ ಯತ್ ಚ ಅವಹಾಸ ಅರ್ಥಂ ಯಚ್ಚಾವಹಾಸಾರ್ಥಂ ಯತ್ ಚ ಅವಹಾಸ ಅರ್ಥಂ ಅಸತ್ಕೃತೋಸಿ ಅಸತ್ಕೃತಃ ಅಸಿ ವಿಹಾರ ಶಯ್ಯಾಸನ ಭೋಜನೇಷು ವಿಹಾರ ಶಯ್ಯಾ ಆಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ ಸಮಕ್ಷಂ ಏಕಃ ಅಥವಾ ಅಪಿ ಅಚ್ಯುತ ಏಕೋತಾವ್ಯಾಪ್ಯಚ್ಯುತ ತತ್ ಸಮಕ್ಷಂ ತತ್ ಕ್ಷಾಮಯೇ ತ್ವಾಂ ಅಹಂ ಅಪ್ರಮೇಯಂ ತ್ವಾಂ ಅಹಂ ಅಪ್ರಮೇಯಂ ತ್ವಾಂ ಅಹಂ ಅಪ್ರಮೇಯಂ. ಅನುವಾದ: ನಿನ್ನ ಮಹಿಮೆಗಳನ್ನು ತಿಳಿಯದೆ ನೀನು ನನ್ನ ಸಖನೆಂದು ಭಾವಿಸಿ ನಿನ್ನನ್ನು ಕೃಷ್ಣ, ಯಾದವ, ಓ ಗೆಳೆಯ ಎಂದೆಲ್ಲ ಒರಟಾಗಿ ಕರೆದಿದ್ದೇನೆ. ಪ್ರಮಾದದಿಂದಲೋ ಪ್ರೀತಿಯಿಂದಲೋ ನಾನು ಮಾಡಿರುವ ಅಪರಾಧಗಳನ್ನು ಕ್ಷಮಿಸು. ವಿಹಾರದಲ್ಲಿ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ಒಟ್ಟಿಗೆ ಕುಳಿತಾಗ ಅಥವಾ ಭೋಜನ ಮಾಡುತ್ತಿದ್ದಾಗ, ನಾವಿಬ್ಬರೇ ಇದ್ದಾಗ, ಸ್ನೇಹಿತರ ಮುಂದೆ ನಾನು ನಿನ್ನನ್ನು ಅನೇಕ ಬಾರಿ ಅಪಹಾಸ್ಯ ಮಾಡಿದ್ದೇನೆ. ಅಚ್ಯುತನೇ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡುತ್ತೇನೆ. ನೋಡಿ, ಈ ಶ್ಲೋಕದಲ್ಲಿ ಕ್ಷಮೆ ಕೇಳ್ತಾ ಇದ್ದಾನೆ ಅರ್ಜುನ. ಅವನ್ದು ಏನು ಅಂತ ಗೊತ್ತಿದೆ ಕೃಷ್ಣ. ಇದು ಇಷ್ಟೆಲ್ಲ ತಿಳ್ಕೊಂಡ್ಮೇಲೆ ಈಗ ಅವನ್ಗೆ ರಿಯಲೈಸ್ ಆಯ್ತು, ಅಯ್ಯೋ ಎಂತ ಕೆಲಸ ಮಾಡಿದ್ದೀನಿ ನಾನು ಅಂತ. ಅವನನ್ನ ಏನೇನಂತ ಕರೆದಿದ್ದೀನಿ ನೋಡಿ. ಅವನ್ ಫ್ರೆಂಡು ಅಂತ ಭಾವಿಸ್ಬಿಟ್ಟು ಅವನ್ನ ಕೃಷ್ಣ, ಯಾದವ, ಗೆಳೆಯ ಅಂತೆಲ್ಲ. ಇವಾಗ ಫ್ರೆಂಡ್ಸ್ ಅಂದ್ರೆ ನಾವು ತುಂಬಾ ಟೇಕ್ ಇಟ್ ಫಾರ್ ಗ್ರಾಂಟೆಡ್ ಮಾಡ್ಕೊಂಡ್ಬಿಡ್ತೀವಲ್ವಾ, ಅಷ್ಟು ಸದರ್ವಾಗಿ ಕರಿತೀವಿ ನೋಡಿ. ಆ ತರ ಒರಟಾಗೆಲ್ಲ ಕರೆದಿದ್ದೀನಿ ಅಂತಾನೆ. ಪ್ರಮಾದದಿಂದಲೋ ಪ್ರೀತಿಯಿಂದಲೋ ಗೊತ್ತಿಲ್ಲ, ನಾನು ಮಾಡಿರುವ ಅಪರಾಧನ ಕ್ಷಮಿಸ್ಬಿಡು ಅಂತ ಇದ್ದಾನೆ. ವಿಹಾರದಲ್ಲಿ ನಾವು ವಿಹಾರ ಹೋಗುವಾಗ ಒಂದೇ ಹಾಸಿಗೆಯಲ್ಲಿ ಮಲಗಿದ್ದಾಗ, ಒಟ್ಟಿಗೆ ಕುಳಿತಾಗ, ಭೋಜನ ಮಾಡ್ತಿದ್ದಾಗ, ನಾವಿಬ್ಬರೇ ಇದ್ದಾಗ ಅಥವಾ ಸ್ನೇಹಿತರ ಮುಂದೆ ನಾನು ನಿನ್ನ ಅನೇಕ ಬಾರಿ ಅಪಹಾಸ್ಯ ಮಾಡ್ಬಿಟ್ಟಿದ್ದೀನಿ. ಅಚ್ಯುತನೇ, ಇವಕ್ಕೆಲ್ಲ ನಾನು ನಿನ್ನ ಕ್ಷಮೆ ಬೇಡ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಎಷ್ಟು ಚೆನ್ನಾಗಿದೆ ಅಲ್ವಾ ಇದು.
सखेति मत्वा प्रसभं यदुक्तम् सखेति मत्वा प्रसदं यदुक्तम् हे कृष्ण हे यादव हे सखेति हे कृष्ण हे यादव हे सखेति अजानता महिमानं तवेदम् तवेदम् मया प्रमादात् प्रणयेन वापि मया प्रमादात् प्रणयेन वापि ಅಲ್ಲೂ ಎಸ್ ಇಲ್ಲ, ಎಸ್ ತಪ್ಪು ಮಿಸ್ಟೇಕ್ ಇದೆ ಪ್ರಿಂಟು. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ सखेति मत्वा प्रसभं यदुक्तं हे कृष्ण हे यादव हे सखेति ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ अजानता तवेदं मया सखेति मत्वा प्रसभं यदुक्तं हे कृष्ण हे यादव हे सखेति अजानता महिमानं तवेदं मया प्रमादात् प्रणयेन वापि सखेति मत्वा प्रसभं यदुक्तं हे कृष्ण हे यादव हे सखेति अजानता महिमानं तवेदं मया प्रमादात् प्रणयेन वापि सखेति मत्वा प्रसभं यदुक्तं हे कृष्ण हे यादव हे सखेति अजानता महिमानं तवेदं मया प्रमादात् प्रणयेन वापि सखेति मत्वा प्रसभं यदुक्तं हे कृष्ण हे सखेति अजानता महिमानं तवेदं मया प्रमादात् प्रणयेन वापि ಶ್ಲೋಕ 42. ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ವಿಹಾರ ಹೇಳಿ यच्चापहासार्थमसत्कृतोऽसि यच्चापहासार्थमसत्कृतोऽसि विहारशय्यासनभोजनेषु एको तवाप्यच्युत तत्समक्षम् तत्क्षामये त्वाम् अहमप्रमेयम् यच्चापहासार्थमसत्कृतोऽसि विहारशय्यासनभोजनेषु एको तवाप्यच्युत तत्समक्षम् तत्क्षामये त्वाम् अहमप्रमेयम् यच्चापहासार्थमसत्कृतोऽसि विहारशय्यासनभोजनेषु एको तवाप्यच्युत तत्समक्षम् तत्क्षामये त्वाम् अहमप्रमेयम् ಮತ್ತಾಜಿ ಹೇಳ್ಸಿ 3 ಶ್ಲೋಕ. ಹರೇ ಕೃಷ್ಣ.
ಕವಿತಾ ರೆಡ್ಡಿ ಮಾತಾಜಿ ಹೇಳಿ. ಭಾಗ್ಯಲಕ್ಷ್ಮಿ ಮಾತಾಜಿ ಮಾತಾಜಿ ಅವಾಗೆ ನನ್ನ ಹೆಸರು ಕೂಗಿದ್ರಿ, ಅವಾಗೆ ನಾನು ಯಾವ್ದೋ ಫೋನ್ ಮಾತಾಜಿ ಹೇಳಿ ಮಾತಾಜಿ, ನಿರ್ಮಲ ಮಾತಾಜಿ. ಹೇಳ ಮಾತಾಜಿ. ಮಾತಾಜಿ ಹೇಳಿ. ಯಾವುದು 40 ಶ್ಲೋಕ 40. ನಮಃ ಪುರಸ್ತಾದ ನಮಃ ಪುರಸ್ತಾದಥ ಪೃಷ್ಠತಸ್ತೆ ನಮೋऽस्तु ते ಸರ್ವತ ಏವ ಸರ್ವ ಅನಂತವೀರ್ಯಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 40. ನಮಃ ಪುರಸ್ತದಥ ಪೃಷ್ಠತಸ್ತೆ ನಮೋऽस्तु ते ಸರ್ವತ ಏವ ಸರ್ವಾಂ ಅನಂತವೀರ್ಯಮಿತ ವಿಕ್ರಮಸ್ತ್ವಂ ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಪುರಸ್ತಾದಥ, ಅದು ಎರಡನೇ ವರ್ಡು. ಪುರಸ್ತಾ ದೀರ್ಘ ಇದೆ. ಪುರಸ್ತಾದಥ ಎಲ್ಲಿ ಮಾತಾಜಿ? ಎರಡನೇ ವರ್ಡು. ಪುರಸ್ತದಥ. ನಮಃ ಪುರಸ್ತಾದಥ. ಸರಿ. ಹರೇ ಲಕ್ಷ್ಮಿ ಮಾತಾಜಿ ಹೇಳ ಮಾತಾಜಿ. ಹೇಳಿ ಮಾತಾಜಿ. ನಮಃ ಪುರಸ್ತಾದತ ಪೃಷ್ಠತಸ್ತೆ ನಮೋऽस्तु ते ಸರ್ವತಾ ಏವ ಸರ್ವಾ ಅನಂತವೀರ್ಯಮಿತ ವಿಕ್ರಮಸ್ತ್ವಂ ಸರ್ವಂ ಸಮಪ್ನೋಷ್ಣಿ ತತೋಸಿ ಸರ್ವಃ. ಕರೆಕ್ಟ್ ಹೇಳಿದ್ರಿ. ವೆರಿ ಗುಡ್. ಮಂಜುಳಾ ಆವ್ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಮಂಜುಳಾ ಆವ್ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ ಮಾತಾಜಿ. ಮಾತಾಜಿ ಎಷ್ಟನೇದು? 40. ನಮಃ ಪುರಸ್ತದಾತ ಪೃಷ್ಠತಸ್ತೆ ನಮೋऽस्तु ಸರ್ವತ ಏವ ಸರ್ವ ಅನಂತ ವೀರ್ಯಮಿತ ವಿಕ್ರಮಸ್ತ್ವಂ ಸರ್ವ ಸಮಾಪ್ತೋಷಿ ತತೋಸಿ ಸರ್ವಃ. ಸರ್ವಂ ಸಮಾಪ್ನೋಷಿ ತತೋಸಿ ಸರ್ವಃ. ಸರ್ವಂ ಸಮಾಪ್ತೋಷಿ ತತೋಸಿ ಸರ್ವಃ. ತತೋಸಿ ಸರ್ವಃ. ತತೋಸಿ ಸರ್ವಃ. ಹರೇ ಕೃಷ್ಣ. ಗೀತಾ ಎಂ ಮಾತಾಜಿ ಹೇಳಿ. ಗೀತಾ ಎಷ್ಟನೇದ್ ಮಾತಾಜಿ? 41 ಮಾತಾಜಿ. ಶ್ಲೋಕ 41. ಸಖೇತಿ ಮತ್ವಾ ಪ್ರಸವಂ ಯದೋಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಹರೇ ಕೃಷ್ಣ. ರೇಣುಕಾದೇವಿ ಮಾತಾಜಿ ಹೇಳಿ. ರೇಣುಕಾದೇವಿ ಮಾತಾಜಿ. ಎಷ್ಟು ಮಾತಾಜಿ? 41. ಇಲ್ಲ, ಒಂದೇ ಶ್ಲೋಕ 41. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ್ ಹೇ ಸಖೇತಿ ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಂಜುಳಮ್ಮ ಸಿವಿ ಮಾತಾಜಿ ಹೇಳಿ. ಮಂಜುಳಮ್ಮ ಸಿವಿ ಮಾತಾಜಿ. ಯಾವ ಶ್ಲೋಕ ಮಾತಾಜಿ? 41ನೇ ಶ್ಲೋಕ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ್ ಹೇ ಸಖೇತಿ ಅಜಾನತ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವ್ಯಾಪಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಪಾರ್ವತಮ್ಮ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಪೂರ್ಣಿಮಾ ಮಾತಾಜಿ ಹೇಳಿ. ಮಾತಾಜಿ ಎಷ್ಟನೇದು? ಹರೇ ಕೃಷ್ಣ ಮಾತಾಜಿ. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ
मया प्रमादात् प्रणयेन वापि हरे कृष्ण ಹರೇ धन्यवाद ಕೃಷ್ಣ. ಮಾತಾಜಿ ಎಷ್ಟನೇದು? 41ನೇ ಶ್ಲೋಕ ಹೇಳಿ ನೀವು. ಸಖೇತಿ ಮತ್ವಾ ಪ್ರಸಭಂ ಯದುಕ್ತಂ ಹೇ ಕೃಷ್ಣ ಹೇ ಯಾದವ ಹೇ ಸಖೇತಿ ಅಜಾನತಾ ಮಹಿಮಾನಂ ತವೇದಂ ಮಯಾ ಪ್ರಮಾದಾತ್ ಪ್ರಣಯೇನ ವಾಪಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ಧನ್ಯವಾದಗಳು ಮಾತಾಜಿ. 42ನೇ ಶ್ಲೋಕ ರಾಜೇಶ್ವರಿ ಮಾತಾಜಿ, ರಂಜನಾ ಮಾತಾಜಿ, ರೇಖಾ ವಿಜಯಕುಮಾರ್ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ರಾಜೇಶ್ವರಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ಇದು ನಾನು ಕೇಳಿಲ್ಲ, ಆ ಕಡೆ ಇದ್ದೆ, ಹೊರಗಿದ್ದೆ. ಸ್ವಲ್ಪ ಹಾಗಾದ್ರೆ ನೀವು, ಕೇಳಿ ನಂತರ ಹೇಳಿ. ಹೇಳ್ಕೊಡ್ಬೇಕಾ? ಮಾತಾಜಿ ಹೇಳ್ಕೊಡಿ. ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ಹಾಸಾರ್ಥಂ ಅಸತ್ ಅನ್ಬೇಕಾದ್ರು ಹೇಳ್ಬೋದು, ಅಂದ್ರೆ ಸೇರ್ಸಿ ಕೂಡ ಹೇಳ್ಬೋದು. ಯಚ್ಚಾಪಹಾಸಾರ್ಥಂ ಅಸತ್ ಕೃತೋಸಿ. ಯಚ್ಚಾಪಹಾಸಾರ್ಥ ಮಸತ್ ಕೃತೋಸಿ. ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಶು. ವಿಹಾರಶಯ್ಯಾಸನ ಭೋಜನೇಶು. ಏಕೋಥವಾಪ್ಯಚ್ಯುತ ಏಕೋಕ್ತವಾಪ್ಯಚ್ಯುತ ತತ್ ಸಮಕ್ಷಂ ತಕ್ಷಾಮಹೇ ತ್ವಾಮಹಂ ಪ್ರಮೇಯಂ. ತ್ವಾಂ ಅಹಂ ಅಪ್ರಮೇಯಂ 3 ವರ್ಡ್ ಇದೆ ಅಲ್ಲಿ. ತ್ವಾಂ ಅಹಂ ಅಪ್ರಮೇಯಂ ಅಥವಾ ತ್ವಾಮಹಂ ಅಪ್ರಮೇಯಂ, ಹೆಂಗ್ ಬೇಕಾದ್ರು ಪ್ರಮೇಯಂ. ಮತ್ತೆ ಸರಿ ಬರ್ಲಿ. ಹೇಳಿ ಬೇಕಾದ್ರೆ ಇನ್ನೊಂದ್ಸರಿ. ಯಚ್ಚಾಪಹಾಸಾರ್ಥಮಸತ್ ಕೃತೋಸಿ ವಿಹಾರ ಶಯ್ಯಾಸನ ಭೋಜನೇಶು ಏಕೋಥವಾಪ್ಯಚ್ಯುತ ತತ್ಕ್ಷಮಂ ಸಮಕ್ಷಮಂ ತತ್ ಸಮಕ್ಷಂ ತತ್ ಕಾಮಯೇ ತ್ವಮಹಂ ಅಪ್ರಮೇಯಂ. ತತ್ ಕ್ಷಾಮಯೇ ತ್ವಾಂ ಅಹಂ ಅಪ್ರಮೇಯಂ. ತತ್ ಕ್ಷಾಮಯೇ ತ್ವಾಮಹಂ ಅಪ್ರಮೇಯಂ. ಹರೇ ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ರಂಜನಾ ಮಾತಾಜಿ ಹರೇ ಕೃಷ್ಣ. ಹೇಳ ಮಾತಾಜಿ. ಹೇಳಿ ಮಾತಾಜಿ. ಹಾ ಮಾತಾಜಿ. ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಶು ಏಕೋತ್ತವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಮಯೇ ತ್ವಮಹಂ ಅಪ್ರಮೇಯಂ. ತತ್ಕ್ಷಾಮಯೇ ದೀರ್ಘ ಇದೆ, ಓಕೆ. ತತ್ಕ್ಷಾಮಯೇ ತ್ವಮಹಂ ಅಪ್ರಮೇಯಂ. ಹರೇ ಕೃಷ್ಣ. ಧನ್ಯವಾದಗಳು. ರಂಜನಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಶು ಏಕೋತ್ಥವಾಪ್ಯಚ್ಯುತ ತತ್ಕ್ಷಮಕ್ಷಂ ತತ್ಕ್ಷಾಮಯೇ ತ್ವಾಮಹಂ ಪ್ರಮೇಯಂ. ಅಹಂ ಅಪ್ರಮೇಯಂ. ಅಹಂ ಅಪ್ರಮೇಯಂ ಅಥವಾ ಅಹಂ ಅಪ್ರಮೇಯಂ. ತ್ವಾಂ ಅಹಂ ಅಪ್ರಮೇಯಂ. ತ್ವಾಂ ಅಹಂ ಪ್ರಮೇಯಂ. ಪ್ರಮೇಯಂ ಅಲ್ಲ, ತ್ವಾಂ ಅಹಂ ಅಪ್ರಮೇಯಂ. ತ್ವಾಂ ಅಹಂ ಅಪ್ರಮೇಯಂ. ತ್ವಾಂ ಅಹಂ ಅಪ್ರಮೇಯಂ. ತ್ವಾಂ ಅಹಂ ಅಪ್ರಮೇಯಂ ಅಂತಿದೆ, ಅದ್ ಬಿಡಿಸಿದಾಗ ತ್ವಾಂ ಅಹಂ ಅಪ್ರಮೇಯಂ 3 ವರ್ಡ್ ಇದೆ. ತ್ವಾಮಹಂ ಪ್ರಮೇಯ ಅನ್ಬಿಟ್ರೆ ಮೀನಿಂಗ್ ಚೇಂಜ್ ಆಗೋಗುತ್ತೆ. ಅಪ್ರಮೇಯ ಅವನು. ಪ್ರಮೇಯಂ. ಅದು ಮೀನಿಂಗ್ ಚೇಂಜ್ ಆಗ್ಬಿಡುತ್ತೆ ನೀವು ಪ್ರಮೇಯಂ ಅಂದ್ಬಿಟ್ರೆ. ಆಯ್ತು.
ಧನ್ಯವಾದ ಮಾತಾಜಿ. ಹರಿ ಕೃಷ್ಣ. ಧನ್ಯವಾದ. ಮಾತಾಜಿ, ಶೀಲಾದೇವಿ ಇವನು ಮಾತಾಜಿ, ಬಂದ್ಬಿಡ್ತಾರೆ ಕರೆಕ್ಟ್ ಆಗಿ. ರಂಜನಾ ಮಾತಾಜಿ, ಲಕ್ಷ್ಮಿ ಮಾತಾಜಿ ಹೇಳಿ. ಸಾಯಿ ಲಕ್ಷ್ಮಿ ಮಾತಾಜಿ ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಯಚ್ಚಾಪಹಾಸಾತ್ತಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋ ತವಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಮಃ ತಾಂ ಅಹಂ ಅಪ್ರಮೇಯಂ. ಹಂಗೆ ಹೇಳಿ, ಸ್ಪಷ್ಟವಾಗಿ ಕೇಳುತ್ತಪ್ಪ. ಪ್ರೇಮಯಂ ತ್ವಾಂ ಅಹಂ ಅಪ್ರಮೇಯಂ. ತ್ವಾಂ ಅಹಂ ಅಪ್ರಮೇಯಂ. ಅಪ್ರಮೇಯಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಶೀಲಾದೇವಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ಯಚ್ಚ ಪ್ರಸಾರ್ತಮಸತ್ಕ್ರತೋಷಿ ವಿಹಾರಶಯ್ಯಸನ ಭೋಜನೇಷು ಏಕೋಥವಾಪಚ್ಯುತ ತತ್ ಸಮಕ್ಷಂ ತತ್ಕ್ಷಾಮೇಯತಾಂ ಅಹಂ ಅಪ್ರಮೇಯಂ. ಹರೇ ಕೃಷ್ಣ. ಸ್ವಲ್ಪ ಒತ್ತಕ್ಷರಗಳು ಕ್ಲೀನ್ ಆಗಿ ಹೇಳೋದು ಪ್ರಾಕ್ಟೀಸ್ ಮಾಡಿ. ಶ್ರವಂತಿ ಮಾತಾಜಿ, ವಿ ಮಂಗಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 42. ಯಚ್ಚಾಪಹಾಸಾರ್ಥಮಸತ್ಕೃತೋಪಿ ವಿಹಾರಶಯ್ಯಾಸನ ಭೋಜನೇಷು ಏಕೋ ತವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಂ ಅಪ್ರಮೇಯಂ. ಮಾತಾಜಿ ಲಾಸ್ಟ್ ಲೈನ್. ಲಾಸ್ಟ್ ತ್ವಾಂ ಅಹಂ ಅಪ್ರಮೇಯಂ. ತ್ವಾಂ ಅಹಂ ಅಪ್ರಮೇಯಂ. ಕ್ಷಾಮಯೇ ತ್ವಾಮಹಂ ಅಪ್ರಮೇಯಂ. ಆಮೇಲೆ ಮೊದಲನೇನು ಕೃತೋಸಿ ಇದೆ. ಕೃತೋಪಿ ಅಂದ್ರೆ ಕೃತೋಸಿ ಅದು. ಹರೇ ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಅನ್ಮಿಟ್ ಮಾಡ್ಕೊಳ್ಳಿ. ವಿ ಮಂಗಳ ಮಾತಾಜಿ. ವಿ ಮಂಗಳ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ವೆಂಕಟೇಶ್ ಪ್ರಭುಜಿ ಹೇಳಿ. ವೆಂಕಟೇಶ್ ಪ್ರಭುಜಿ ಅನ್ಮಿಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಶ್ಲೋಕ ಮಾತಾಜಿ 42. 42. ಮಾತಾಜಿ ಶ್ಲೋಕ 42. ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ವಿಹಾರಸ್ಯ ಶಯ್ಯಾಸನ ಭೋಜನೇಷು ಏಕೋ ತವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಾಮಹಮಪ್ರಮೇಯಂ. ತ್ವಾಮಹಂ ಅಪ್ರಮೇಯಂ ಸೇರಿಸಿ ಹೇಳ್ಬೇಕು. ಮಾತಾಜಿ ಬಿಡಿಸಿದ್ರೆ ಮೀನಿಂಗ್ ಚೇಂಜ್ ಆಗುತ್ತೆ ಪ್ರಭುಜಿ. ಪ್ರಮೇಯಂ ಅಂತ ಹೇಳ್ಬಾರ್ದು, ಸೆಪರೇಟ್ ಆಗಿ. ಸರಿ ಮಾತಾಜಿ. ಗೀತಾಯನ್ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 42. ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ಏಕೋ ತವಾಪ್ಯಚ್ಯುತ ತತ್ಸಮಕ್ಷಂ ತತ್ಕ್ಷಾಮಯೇ ತ್ವಂ ಅಹಂ ಅಪ್ರಮೇಯಂ. ಹರೇ ಕೃಷ್ಣ. ಭೀಮಂಗಳ ಅನ್ಮ್ಯೂಟ್ ಆಗಿದ್ದಾರೆ. ಮಾತಾಜಿ ಹೇಳಿ ಮಾತಾಜಿ. ಯಚ್ಚಾಪ್ರಹಾಸಾರ್ಥಮಸತ್ಕೃತೋಪಿ ವಿಹಾರಸ್ಯಸನ ಭೋಜನೇಷು ಏಕೋತ್ವಾಪಚ್ಯುತ ಸಮಕ್ಷಃ ತತ್ಕ್ಷಾಮಯೇತಾಮಹಂ ಅಪ್ರಮೇಯಂ. ಒಂದ್ಸಲಿ ಹೇಳ ಮಾತಾಜಿ. ಹೇಳ್ತೀರಾ? ಆಮೇಲೆ ಫಸ್ಟ್ ಲೈನ್ ಕರೆಕ್ಟ್ ಆಗಿ ಹೇಳಿದ್ರೆ ಅಂದ್ರೂ ಹೇಳಿಸ್ತೀನಿ. ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ಹೇಳಿ. ಯಚ್ಚಾಪಹಾಸಾರ್ಥಮಸತ್ಕೃತೋಸಿ ವಿಹಾರಶಯ್ಯಾಸನ ಭೋಜನೇಷು ವಿಹಾರಶಯ್ಯಾಸನ ಭೋಜನೇಷು ಏಕೋಥವಾಪ್ಯಚ್ಯುತ ತತ್ಸಮಕ್ಷಂ ಏಕೋತಾವಪಶ್ಚ್ಯುತ ತತ್
समक्षम् ಏಕೋ ತವಾಪ್ಯಚ್ಯುತ. ಏಕೋ ತವ ಪಚ್ಯುತ. ಪ್ಯಾ ಬರ್ಬೇಕು. ಏಕೋ ತವಾಪ್ಯಚ್ಯುತ. ಏಕೋ ತವ ಪಚ್ಯುತ ತತ್ ಸಮಕ್ಷಮ್. ತತ್ ಕ್ಷಾಮಯೇ ತ್ವಾಂ ಅಹಮಪ್ರಮೇಯಂ. ಕ್ಷಾಮಯೇ ತಾಮಹಮಪ್ರಮೇಯಂ. ತ್ವಾಮಹಮಪ್ರಮೇಯಂ ಅಥವಾ ತ್ವಾಂ ಅಹಂ ಅಪ್ರಮೇಯಂ. ಹಂಗದು ಹೇಳಿ ಸ್ಪಷ್ಟವಾಗಿ ಕೇಳ್ಬೇಕು ಕೊಟ್ಟಲ್ಲಿ. ಹರೇ ಕೃಷ್ಣ. ಮುಂದಕ್ಕೆ ಹೋಗುವ ಮತ್ತೆ. ಶ್ಲೋಕ 43. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನಾತ್ವತ್ಸಮಸ್ತ್ಯ ವ್ಯಧಿಕ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. ಪಿತಾಸಿ ಲೋಕಸ್ಯ ಪಿತಾ ಅಸಿ ಪಿತಾಸಿ ಲೋಕಸ್ಯ ಚರಾಚರಸ್ಯ ಚರ ಅಚರಸ್ಯ ತ್ವಮಸ್ಯ ಪೂಜ್ಯಶ್ಚ ತ್ವಂ ಅಸ್ಯ ಪೂಜ್ಯಃ ಚ ಗುರುರ್ಗರೀಯಾನ್ ಗುರುಃ ಗರೀಯಾನ್ ನ ತ್ವತ್ಸಮೋತ್ಸ್ಯಭ್ಯಧಿಕಃ ತ್ವತ್ ಸಮಃ ಅಸ್ತಿ ಅಭ್ಯಧಿಕಃ ಕುತಃ ಪ್ರತಿಮ ಪ್ರಭಾವ ಕುತೋನ್ಯೋ ಅಭ್ಯಧಿಕ್ ಕುತೋನ್ಯೋ ಅಲ್ಲಿ ತನಕ ಬಂದಿದೆ. ಕುತಃ ಅನ್ಯಃ ಕುತೋನ್ಯೋ ಕುತಃ ಅನ್ಯಃ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. ಲೋಕತ್ರಯೇ ಅಪಿ ಅಪ್ರತಿಮ ಪ್ರಭಾವ. ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. ಲೋಕತ್ರಯೇ ಅಪಿ ಅಪ್ರತಿಮ ಪ್ರಭಾವ. ಅನುವಾದ. ಈ ಸಮಸ್ತ ವಿಶ್ವಕ್ಕೆ ಚರಾಚರವಾದುವುದೆಲ್ಲಕ್ಕೆ ನೀನೇ ತಂದೆ, ನೀನೇ ಪೂಜ್ಯನು, ಪರಮ ಗುರುವು. ನಿನಗೆ ಸಮನಾದವರು ಯಾರೂ ಇಲ್ಲ, ಯಾರೂ ನಿನ್ನೊಡನೆ ಒಂದಾಗಲಾಗುವುದಿಲ್ಲ. ಆದುದರಿಂದ ಅಪರಿಮಿತ ಪ್ರಭಾವದ ಪ್ರಭುವೇ, 3 ಲೋಕಗಳಲ್ಲಿ ನಿನಗಿಂತ ಶ್ರೇಷ್ಠರಾದವರು ಯಾರಿದ್ದಾರೆ ಅಂತ ಕೇಳ್ತಾ ಇದ್ದಾನೆ. ಸಮಸ್ತ ವಿಶ್ವಕ್ಕೆ ಚರ ಅಚರ ಎಲ್ಲದಕ್ಕೂ ನೀನೇ ತಂದೆ, ನೀನೇ ಪೂಜ್ಯ, ನೀನೇ ಗುರು. ನಿನಗೆ ಸಮನಾದವರು ಯಾರೂ ಇಲ್ಲ, ಯಾರೂ ನಿನ್ನೊಡನೆ ಒಂದಾಗಲಾಗುವುದಿಲ್ಲ. ಆದ್ರಿಂದ ಅಪರಿಮಿತ ಪ್ರಭಾವದ ಪ್ರಭುವೇ, 3 ಲೋಕಗಳಲ್ಲಿ ನಿನಗಿಂತ ಶ್ರೇಷ್ಠರಾದವರು ಯಾರಿದ್ದಾರೆ ಅಂತ ಕೇಳ್ತಾರೆ. ಪಿತಾಸಿ ಲೋಕಸ್ಯ ಚರಾಚರಸ್ಯ ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್. ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನ ತ್ವತ್ಸಮೋಸ್ತ್ಯಭ್ಯಧಿಕ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್. ನ ತ್ವತ್ಸಮೋಸ್ತ್ಯಭ್ಯಧಿಕ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್. ನ ತ್ವತ್ಸಮೋಸ್ತ್ಯಭ್ಯಧಿಕ ಕುತೋನ್ಯೋ. ಮಾತಾಜಿ ಒಂದ್ ನಿಮಿಷ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್. ನ ತ್ವತ್ಸಮೋಸ್ತ್ಯಭ್ಯಧಿಕ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ.
पितासि लोकस्य चराचरस्य त्वमस्य पूज्यश्च गुरुर्गरीया न त्वत्समस्य कुतो न लोकत्रयेय प्रतिमप्रभाव पितासि लोकस्य चराचरस्य त्वमस्य पूज्यश्च गुरुर्गरीयान् न त्वत्समोऽस्त्यभ्यधिकः कुतोऽन्यो लोकत्रयेऽप्यप्रतिमप्रभाव पितासि लोकस्य चराचरस्य त्वमस्य पूज्यश्च गुरुर्गरीया न त्वत्समोऽस्त्यभेदिकः कुतो न प्रतिमप्रभाव ಶ್ಲೋಕ 44 ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಮೀಶ ಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯ ಪ್ರಿಯ ಪ್ರಿಯಾಯಾರ್ಹಸಿ ದೇವ ಸೋಢುಂ. ಇರಿ ಒಂದ್ ನಿಮಿಷ ಇರಿ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಮೀಶ ಮೀಡ್ಯಂ ತ್ವಾಂ ಅಹಂ ಈಶಂ ಈಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾಯಾರ್ಹಸಿ ಪ್ರಿಯಃ ಪ್ರಿಯಾಯಾಹ ಅರ್ಹಸಿ ದೇವ ಸೋಢುಂ. ಅನುವಾದ: ಪ್ರತಿಯೊಂದು ಜೀವಿಯು ಪೂಜಿಸಬೇಕಾದ ಪರಮ ಪ್ರಭುವು ನೀನು. ನಾನು ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ ಮತ್ತು ನಿನ್ನ ದಯೆಯನ್ನು ಬೇಡುತ್ತೇನೆ. ತಂದೆಯು ಮಗನ ಉದ್ದಟತನವನ್ನು, ಸ್ನೇಹಿತನು ಸ್ನೇಹಿತನ ಅಧಿಕ ಪ್ರಸಂಗವನ್ನು ಮತ್ತು ಗಂಡನು ತನ್ನ ಹೆಂಡತಿಯ ಸಲಿಗೆಯನ್ನು ಸಹಿಸುವಂತೆ ನೀನು ನಾನು ಮಾಡಿರಬಹುದಾದ ತಪ್ಪುಗಳನ್ನು ಕ್ಷಮಿಸು. ಪ್ರತಿಯೊಂದು ಜೀವಿ ಪೂಜಿಸಬೇಕಾಗಿರೋ ಪರಮ ಪ್ರಭು ನೀನು. ನಾನು ನಿನಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ನನ್ನ ಗೌರವಪೂರ್ಣಕ ಪ್ರಣಾಮ ಸಲ್ಲಿಸ್ತೀನಿ ಮತ್ತು ನಿನ್ನ ದಯೆನ ಬೇಡ್ತೀನಿ. ಹೇಗೆ ತಂದೆ ಮಗನ ಉದ್ದಟತನ ಕ್ಷಮಿಸ್ತಾನೋ, ಸ್ನೇಹಿತನ ಅಧಿಕ ಪ್ರಸಂಗತನ ಕ್ಷಮಿಸ್ತಾನೋ, ಗಂಡ ಹೆಂಡತಿ ಸಲಿಗೆನ ಸಹಿಸ್ತಾನೋ, ಆ ಥರ ನೀನು ನಾನ್ ಮಾಡಿರೋ ತಪ್ಪನ್ನ ಕ್ಷಮಿಸು ಅಂತ ಕೇಳ್ಕೊತೀನಿ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಮೀಶ ಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯ ಪ್ರಿಯಾಯಾರ್ಹಸಿ ದೇವ ಸೋಢುಂ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಮೀಶ ಮೀಡ್ಯಂ ತಸ್ಮಾತ್ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಮೀಶ ಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯ ಪ್ರಿಯಾಯಾರ್ಹಸಿ ದೇವ ಸೋಢುಂ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಮೀಶ ಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯ ಪ್ರಿಯಾಯಾರ್ಹಸಿ ದೇವ ಸೋಢುಂ. ತಸ್ಮಾತ್ ಪ್ರಣಾಮಕಾಯಂ ಪ್ರಸಾದಯೇ ತ್ವಾಂ ಅಹಮೀಶ ಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಾಯಾರ್ಹಸಿ ದೇವ ಸೋಢುಂ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಮೀಶ ಮೀಡ್ಯಂ
पितेव पुत्रस्य सखेव सख्युः प्रियः प्रियायार्हसि देव सोढुम् तस्मात् प्रणिधाय प्रसादये त्वामहमीशमीढ्यं पितेव पुत्रः सखेव प्रियायार्हसि देव सोढुम्. ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ಲಕ್ಷ್ಮೀ ದೇವಿ ಮಾತಾಜಿ ಹೇಳಿ. ಲಕ್ಷ್ಮೀ ದೇವಿ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಯಾವ್ದು ಮಾತಾಜಿ? 43 ಮತ್ತೆ 44 ನೀವು ಅದನ್ನ ಹೇಳಿ. ಓಕೆ ಮಾತಾಜಿ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರಗರಿಯಾನ್ ನತ್ವತ್ ನಮೋಸ್ತ್ಯಭ್ಯಧಿಕ ಕುತೋನ್ಯೋ ಲೋಕತ್ರಯೇಪ್ಯ ಪ್ರತಿಮ ಪ್ರಭಾವ. ಸರಿ ಬಂತ ಮಾತಾಜಿ ಅದು? ಗುರುರ್ ಗರಿಯಾನ್, ಗುರುರ್ ಗರಿಯಾನ್ ಅಂತ ಬರ್ಬೇಕಲ್ಲಿ. ಗರಿಯಾನ್. ಸಮೋಸ್ತ್ಯಭ್ಯಧಿಕ, ಸಮೋಸ್ತ್ಯಭ್ಯಧಿಕ ಕುತೋನ್ಯೋ. ತ್ವಮಸ್ ಪೂಜ್ಯಶ್ಚ ಗುರುರಗರಿಯಾನ್. ಗುರೂರ ಅನ್ಬೇಡಿ, ಗುರೂರ್ ಗರಿಯಾನ್. ಗುರುರ್ ಗರಿಯಾನ್ ಸಮೋಸ್ತ್ಯಭ್ಯಧಿಕ ಕುತೋನ್ಯೋ. ಹರೇ ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಾರ್ಯಾರ್ಹಸಿ ದೇವ ಸೋಢುಂ. ಹರೇ ಕೃಷ್ಣ. ಪ್ರಿಯಾಯಾರ್ಹಸಿ, ಪ್ರಿಯಾಯಾರ್ಹಸಿ ದೇವ ಸೋಢುಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ, ಧನ್ಯವಾದಗಳು ಮಾತಾಜಿ. ಇದು ಸಮೋಸ್ತ್ಯವ ಮಾತಾಜಿ? ಹಾ, ಸಮೋಸ್ತ್ಯಭ್ಯಧಿಕ. ಓಕೆ ಮಾತಾಜಿ. ವಿ ಮಲ್ಲಜಮ್ಮ ಮಾತಾಜಿ ಹೇಳಿ. ಇದು ಮಧ್ಯದಲ್ಲಿ ಇದ್ರ ಯೂಸ್ ಮಾಡ್ಬೇಡ ಅಂತ ಅಂದ್ರಲ್ಲ ಮಾತಾಜಿ. ನಮೋಸ್ತ್ಯ ಅಭ್ಯಧಿಕ ಅಂತ 3ನೇ ಚರಣ ಮಾತಾಜಿ, 43. ಸಮೋಸ್ತ್ಯಭ್ಯಧಿಕ ಕರೆಕ್ಟ್ ಅಲ್ಲ? ಅಲ್ಲ, ಅಭ್ಯಧಿಕ ಅಂತೀರಾ ಮಾತಾಜಿ? ಏನ ಅಭ್ಯಧಿಕ ಅಷ್ಟೇ? ಅಭ್ಯಧಿಕ ಬಿಡ್ಸಿ ಹೇಳಿದ್ರೆ ಅಭ್ಯಧಿಕ ಆಗತ್ತದು. ಅಲ್ಲಿ ನೀವು ಬಿಡ್ಸಿ ಹೇಳಿ ಬರೋದು. 2 ಡಾಟ್ ಅದಾವಲ್ಲ ಮಾತಾಜಿ, ಅದಕ್ಕ ಯೂಸ್ ಮಾಡ್ಬೇಕಾ? ಯೂಸ್ ಮಾಡಿ ಹೇಳಿ ನೀವು. ಅದು ನೀ ಹೇಳಿ, ನಾ ಹೇಳ್ತೇನೆ. ಸಮೋಸ್ತ್ಯ ಅಭ್ಯಧಿಕ ಅನ್ಬೇಕಾ? ಅಭ್ಯಧಿಕ ಅಷ್ಟೇ ಮಾತಾಜಿ? ಸಮೋಸ್ತ್ಯಭ್ಯಧಿಕ ಅಂತ ಹೇಳ್ಬಿಡಿ. ಸಮೋಸ್ತ್ಯ ಹೇಳ್ಬಾರ್ದು ಅಂತಂದ್ರಲ್ಲ, ಅದಕ್ಕೆ ಇಲ್ಲ, ಹೇಳ್ಬೋದು. ಅಂದ್ರೆ ನೀವು ಸ್ವಲ್ಪ ಎಲಾಂಗೇಟ್ ಮಾಡಿ ಹೇಳ್ಬೇಕು. ಸಮೋಸ್ತ್ಯಭ್ಯಧಿಕ ಅನ್ಬಾರ್ದು. ಅವಾಗ ಅದು ಅಸ್ತ್ಯಭ್ಯಧಿಕ ಅದನ್ನೇ ಬರುತ್ತಲ್ಲಿ, ಆ ಬರುತ್ತದು. ಎಸ್ ಅನ್ನೋದು ಆನೆ ಬರುತ್ತೆ. ಕೇಳ್ದಂಗಾಗಿತ್ತು ಮಾತಾಜಿ. ಮಧ್ಯದಾಗ ಇದ್ದಾಗ ಹೇಳ್ಬಾರ್ದು ಅಂದಂಗಾಗಿತ್ತ, ಅದಕ್ಕೆ ಕೇಳಿದೆ ಮಾತಾಜಿ. ಇಲ್ಲ ಹೇಳ್ಬೋದು. ಅದೇ ನಾನು ಇದು ಹೇಳ್ಬಾರ್ದು. ವಿಸರ್ಗಗಳು ಇರುತ್ತಲ್ಲ, ದೇವಿ ಮಾತಾಜಿ ಅದನ್ನ ಮಧ್ಯ ಇದ್ರೆ ಹೇಳ್ಬಾರ್ದು. ಮಾಡಿ ಹೇಳಿ ಮಾತಾಜಿ. ಅವರು ಸರಿಪಡಿಸ್ತಾರೆ. ತುಂಬಾನೇ ಇಲ್ಲಿ ಟೈಮ್ ವೇಸ್ಟ್ ಆಗ್ತದೆ ಮಾತಾಜಿ. ಹೇಳಿ. ರೇಣುಕಾ ದೇವಿ ಮಾತಾಜಿ ಮೊದ್ಲು ಹೇಳಿ ನೀವು. ಸರಿ ಮಾತಾಜಿ. ಯಾವ್ದು ಮಾತಾಜಿ? 43? ಹೌದು. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರಿಯಾನ್ ನ ತ್ವತ್ ಸಮೋಸ್ತ್ಯಭ್ಯಧಿಕಃ ಕುತೋನ್ಯೋ ಲೋಕತ್ರಯಪ್ಯ ಪ್ರತಿಮ ಪ್ರಭಾವ. ಬೆದಿಕಃ ಅನ್ಬಾರ್ದು, ಅಲ್ಲಿ ನೀವು ಕಟ್ ಮಾಡ್ಬೇಕು. ಸಮೋಸ್ತ್ಯಭ್ಯಧಿಕ ಕುತೋನ್ಯೋ ಅಂತ ಹೇಳ್ಬೇಕು. ಅದು ಮಧ್ಯ ಅಹಕಾರ ಬರುತ್ತಲ್ಲ, ಅದನ್ನ ಹೇಳ್ಬಾರ್ದು ಪೂರ್ತಿಯಾಗಿ. ಕೊನೆಯಲ್ಲಿದ್ರೆ ಹೇಳ್ಬಾರ್ದ ಮಾತಾಜಿ? ಗೊತ್ತಾಯ್ತಲ್ಲ? ಅದೇ ಮಾತಾಜಿ, ಅದೇ ಕೇಳಿದೆ. ಅದೇ ಡೌಟ್ ಇತ್ತು ಮಾತಾಜಿ. ನಾನ್ ಸಮೋಸ್ತ ಎಸ್ ಇದೆಯಲ್ಲ ಅದನ್ನ ಕೇಳ್ತಾ ಇದೀರ ಅನ್ಕೊಂಡೆ. ಇಲ್ಲ ಮಾತಾಜಿ, ಇದೇ ಕೇಳಿದೆ ಡೌಟ್. ಅದು ಫುಲ್ ಹೇಳ್ಬಾರ್ದು. ಸಮೋಸ್ತ್ಯಭ್ಯಧಿಕ ಕುತೋನ್ಯೋ ಅಂತ ಹೇಳಿ. ಥ್ಯಾಂಕ್ಸ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ವಿ ಮಲ್ಲಜಮ್ಮ ಮಾತಾಜಿ ಹೇಳಿ. ಮಾತಾಜಿ ಹೇಳ್ತೀನಿ. 43 ಮಾತಾಜಿ. ಹಾ ಮಾತಾಜಿ. ಪಿತಾಸ್ಯ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗುರಿಯಾನ್
न तत्त्वसमोस्तभेदिख कुतोऽन्यो लोकत्रयप्य प्रतिमा प्रभाव ಗುರು ಗುರುರ್ ಗರಿಯಾನ್ ಅನ್ಬೇಕು. ಗುರುರ್ ಗರಿಯಾನ್. ಆಮೇಲೆ ಸಮೋಸ್ತ್ಯಭ್ಯಧಿಕ. ಆಯ್ತು ಮಾತಾಡಿ, ಥ್ಯಾಂಕ್ ಯು. ಓಕೆ, ಹರೇ ಕೃಷ್ಣ. ಮಾತಾಜಿ ಚಲೋಮ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯನ್ ನಾತ್ವತ್ ಸಮೋಸ್ತ್ಯಭ್ಯಧಿಕಃ ಕುತೋನ್ಯೋ ಲೋಕತ್ರಯೇಪ್ಯ ಅಪ್ರತಿಮ ಪ್ರಭಾವ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಭಾಗ್ಯಲಕ್ಷ್ಮಿ ಮಾತಾಜಿ ಹೇಳಿ. ಹಾ ಮಾತಾಜಿ. 43 ಮಾತಾಜಿ. ಹಾ ಮಾತಾಜಿ. ಪೀತಾಸಿ ಗುರುಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಸ್ಯ ಗುರುರ್ಗರೀಯಾನ್ ನಾತ್ವತ್ ಸಮಸ್ತಭೇದಿಕುತನ್ಯೋ ಲೋಕತ್ರಯಾಪ್ಯ ಪ್ರತಿಮಾ ಪ್ರಭಾವ. ಸಮೋಸ್ತ್ಯಭ್ಯಧಿಕ. ಸಮೋಸ್ತ್ಯಭೇದಿಕ ಸರಿ ಇತ್ತ ಈಗ ಸರಿ ಆಯ್ತು. ಅಲ್ಲ ಹೇಳುವ ಫ್ಲೋನಲ್ಲಿ ಬರುತ್ತೆ, ತಪ್ಪಾಗುತ್ತೆ. ಸಮೋಸ್ತ್ಯಭೇದಿಕ. ಮಂಜುಳಾ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ನಿರ್ಮಲಾ ಬಿ ಮಾತಾಜಿ ಹೇಳಿ. ಮಾತಾಜಿ ಹೇಳಲಾ? ಹೇಳಿ ಮಾತಾಜಿ. 43 ಶ್ಲೋಕ. ಪಿತಾಸಿ ಲೋಕಸ್ಯ ಚರಾಚರಸ್ಯ ತ್ವಮಸ್ಯ ಪೂಜ್ಯಶ್ಚ ಗುರುರ್ಗರೀಯಾನ್ ನತ್ವತ್ ಸಮೋಸ್ತ್ಯಭ್ಯಧಿಕ ಕುತೋನ್ಯೋ ಲೋಕತ್ರಯೋಪ್ಯ ಪ್ರತಿಮಾ ಪ್ರಭಾವ. ಮಾತಾಜಿ ಸರಿ ಬಂತು ಮಾತಾಜಿ. ಧನ್ಯವಾದ. ಪಾರ್ವತಮ್ಮ ಮಾತಾಜಿ 44ನೇ ಶ್ಲೋಕ ಸ್ಟಾರ್ಟ್ ಮಾಡಿ. 44ನೇ ಶ್ಲೋಕ ಹೇಳಿ ಮಾತಾಜಿ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಮಹಮೀಶಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೂಡುಂ. ಮತ್ತೆ 2ನೇ ಲೈನ್ದು ತ್ವಾಂ ಅಹಂ ಈಶಂ ಈಡ್ಯಂ ಅಂತದ್ದು, ಅಥವಾ ತ್ವಾಂ ಅಹಮೀಶಮೀಡ್ಯಂ ಅಂತ ಸೇರಿಸಿ ಹೇಳ್ಬೇಕು. ತ್ವಾಮಹಮೀಶಮೀಡ್ಯಂ. ತ್ವಾಮಹಮೀಶಮೀಡ್ಯಂ. ಹರಿ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಪೂರ್ಣಿಮಾ ಮಾತಾಜಿ ಹೇಳಿ. ಮಾತಾಜಿ ಎಷ್ಟನೇದು? ಶ್ಲೋಕ 44 ಮಾತಾಜಿ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶಮೀಢ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಡು. ಸೋಡು. ರಾಜೇಶ್ವರಿ ಮಾತಾಜಿ. ರಂಜನಾ ಮಾತಾಜಿ ಹೇಳಿ. ಮಾತಾಜಿ ನಾನು ಹೇಳ? ಹೇಳಿ ನೀವು ಹೇಳಿ. 44. ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಾಯಾರ್ಹಸಿ ದೇವಸೂಡಂ. ಪ್ರಿಯಾಯಾರ್ಹಸಿ ದೇವಸೋಢುಂ.
ಪ್ರಿಯಾ ಯಾರಸಿ ಅಲ್ಲ ಮಾತಾಜಿ? ಕರೆಕ್ಟ್ ಕರೆಕ್ಟ್. ಪ್ರಿಯಾ ಯಾರಸಿ ದೇವಸೂಢಂ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ರಂಜನಾ ಮಾತಾಜಿ ಹೇಳಿದ ನಂತರ ಲಕ್ಷ್ಮೀ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 44. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶ ಮೀಢ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯ ಪ್ರಿಯಾರ್ಯಾರ್ಹಸಿ ದೇವ ಸೋಢುಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಧನ್ಯವಾದ. ಲಕ್ಷ್ಮೀ ಮಾತಾಜಿ ಹೇಳಿ. ಹೇಳ್ತೀನಿ. ಹರೇ ಕೃಷ್ಣ. ತಸ್ಮಾತ್ ಪ್ರಣಮ್ಯ ಪ್ರಣಿಪಾದಾಯಕಾಯಂ ಪ್ರಸಾದಯೇ ತ್ವಾಮ ಹಮೀಶಮಿಡ್ಯಂ ಪಿತೇವ ಪುತ್ರಸ್ಯ ಸಖೇವ ಶಖುಃ ಪ್ರಿಯ ಪ್ರಿಯಾಯಾರ್ಹಸಿ ದೇವ ಸೋಢುಂ. ತ್ವಾಮಹಮೀಶ ಮೀಡ್ಯಂ. ಎರಡನೇ ಲೈನು. ಪ್ರಸಾದಯೇ ತ್ವಾಮಹಮೀಶಂ. ತ್ವಾಮಹಮೀಶಮೀಡ್ಯಂ ಪಿತೇವ ಪುತ್ರಸ್ಯ ಸಖೇವ ಶಖ್ಯುಃ ಪ್ರಿಯ ಪ್ರಿಯಾಯಾರ್ಹಸಿ ದೇವ ಸೋಢುಂ. ಹರೇ ಕೃಷ್ಣ. ಸಾಯಿಲಕ್ಷ್ಮಿ ಮಾತಾಜಿ ಹೇಳಿ. ಸಾಯಿಲಕ್ಷ್ಮಿ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಮಾತಾಜಿ. ಶ್ಲೋಕ 44. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಮಹಮೀಶ ಮೀಢಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯ ಪ್ರಿಯಾಯಾರ್ಹಸಿ ದೇವ ಸೋಢುಂ. ತ್ವಾಮಹಮೀಶ ಮೀಡ್ಯಂ. ಅದೊಂಚೂರು ಸ್ಪಷ್ಟವಾಗಿ ಹೇಳ್ಬೇಕು. ತ್ವಾಮಹಮೀಶ ಮೀಢಂ. ಪ್ರಿಯ ಪ್ರಿಯಾಯಾರ್ಹಸಿ. ಪ್ರಿಯ ಪ್ರಿಯಾಯಾರ್ಹಸಿ. ಯಾರ್ಹಸಿ. ಪ್ರಿಯಾಯಾರ್ಹಸಿ. ಪ್ರಿಯ ಪ್ರಿಯಾಯಾರ್ಹಸಿ. 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 ಎರಡು ಪ್ರಿಯ ಇದೆ ಮಾತಾಜಿ. ಪ್ರಿಯ ಪ್ರಿಯಾಯಾರ್ಹಸಿ. ಪ್ರಿಯ ಪ್ರಿಯಾಯಾರ್ಹಸಿ. ಯಾರ್ ಹಸಿ. ಅದು ಕರೆಕ್ಟ್ ಆಗಿ ಕೇಳಿಸ್ತಿಲ್ಲ ನನಗೆ. ಯಾರ್ ಹಸಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದ. ಶ್ರೀಲಾದೇವಿ ಮಾತಾಜಿ. ಹೇಳ್ತೀನಿ ಮಾತಾಜಿ. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಂ ಅಹಮೀಶಮೀಢಂ ಪಿತೇವ ಪುತ್ರಸ್ಯ ಸಖೇವ ಸುಖಂ ಪ್ರಿಯಂ ಪ್ರಿಯಾರ್ಹಸಿ ದೇವಂ ಸೋಢಂ. ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ. ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯ ಪ್ರಿಯಾಯಾರ್ಹಸಿ ದೇವ ಸೋಢುಂ. ಪ್ರಿಯ ಪ್ರಿಯಾಯಾರ್ಹಸಿ ದೇವ ಸೋಢಂ. ಎಸ್ ಕರೆಕ್ಟ್. ಧನ್ಯವಾದಗಳು ಮಾತಾಜಿ. ಸೋಢಂ ಅಲ್ಲ, ಸೋಢುಂ. ಸೋಢುಂ. ಶ್ರವಂತಿ ಮಾತಾಜಿ. ವಿಮಂಗಳ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಶ್ಲೋಕ 44. ತಸ್ಮಾತ್ ಪ್ರಣಮ್ಯ ಪ್ರಣಿಧಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶ ಮೀಢ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯ ಪ್ರಿಯಾಯಾರ್ಹಸಿ ದೇವ ಸೋಢುಂ. ಪರ್ಫೆಕ್ಟ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಮಂಗಳ ಮಾತಾಜಿ ಅನ್ಮಿಟ್ ಮಾಡ್ಕೊಳ್ಳಿ. ಮಂಗಳ ಮಾತಾಜಿ. ವೆಂಕಟೇಶ್ ಪ್ರಭುಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಪ್ರಭುಜಿ. ಮಾತಾಜಿ. ಶ್ಲೋಕ 44 ಮಾತಾಜಿ. ಮಾತಾಜಿ. ಶ್ಲೋಕ 44. ತಸ್ಮಾತ್ ಪ್ರಣಮ್ಯ ಪ್ರಣೀದಾಯ ಕಾಯಂ ಪ್ರಸಾದಯೇ ತ್ವಾಮಹಮೀಶಮೀಢ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯಃ ಪ್ರಿಯಾಯಾರ್ಹಸಿ ದೇವ ಸೋಢುಂ. ಎಸ್ ಪರ್ಫೆಕ್ಟ್. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಶ್ರೀ ಮಂಗಳ ಮಾತಾಜಿ ಅನ್ಮ್ಯೂಟ್ ಮಾಡ್ಕೊಳ್ಳಿ. ಗೀತಾ ಎನ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 44. ತಸ್ಮಾತ್ ಪ್ರಣಮ್ಯ ಪಣಿದಾಯ ಕಾಯಂ ಪ್ರಸಾದಯೇ ತ್ವಂ ಅಹಂ ಈಶಮೀಢ್ಯಂ ಪಿತೇವ ಪುತ್ರಸ್ಯ ಸಖೇವ ಸಖ್ಯುಃ ಪ್ರಿಯ
ಪ್ರಿಯಾಯಾರ್ಹಸಿ ದೇವ ಸೋಡುಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಎಲ್ಲರದ್ದು ಆಯ್ತಲ್ವಾ? ಎಲ್ರದ್ದು ಆಯ್ತಾ? ಮಂಗಳ ಬಿ ಮಾತಾಜಿ ಎಲ್ಲಿದ್ದಾವೆ? ಅವ್ರು ಇಲ್ಲಲ್ಲ ಮಾತಾಜಿ, ಹೌದು, ಲೆಫ್ಟ್ ಆದ್ರು ಮಾತಾಜಿ. ಲೀವ್ ಆಗಿದೆ. ನೆಟ್ವರ್ಕ್ ನೆಟ್ವರ್ಕ್ ಇಶ್ಯೂ ಅವ್ರಿಗೆ ತುಂಬಾ ಪಾಪ. ಮಾತಾಜಿ ನಾನು ಹೆಸರನ್ನ ಇದಕ್ ಮಾಡಿ ಜಾಯಿನ್ ಮಾಡಿ ಮಾತಾಜಿ, ಡಿಲೀಟ್ ಆಗೋಗ್ಬಿಟ್ಟಿದೆ. ಮಾತಾಜಿ ಪಾರ್ವತಮ್ಮನ್ ನಂಬರ್ ಕಳಿಸ್ತೀನಿ ಮಾತಾಜಿ, ಆಡ್ ಮಾಡ್ಬೇಕು. ಮಾತಾಜಿ ನಂದು ಆಡ್ ಮಾಡಿ ಮಾತಾಜಿ ಪ್ಲೀಸ್ ಮಾತಾಜಿ. ನಾನೇ ಕಳಿಸ್ತೀನಿ ಬಿಡಿ, ಇಬ್ರದ್ದು ಲಕ್ಷ್ಮೀ ಬೀದಿ ಮತ್ತೆ ಪಾರ್ವತಮ್ಮ ಇಬ್ರದ್ದು ಕಳಿಸ್ತೀನಿ. ಆಡ್ ಮಾಡ್ತೀನಿ ನಾನು. ಅಂದು ಮಾತಾಜಿ, ರೇಣುಕಾದೇವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಮ್ದೇ ಆಡ್ ಮಾಡಿ ಮಾತಾಜಿ. ನೀವು ಇಲ್ವಾ ಗ್ರೂಪ್ ಅಲ್ಲಿ? ಇಲ್ಲ ಮಾತಾಜಿ. ಹೇಳಿ ಮಾತಾಜಿ. 8840 366 ಅರ್ಹತೆ, ಕಾರ್ಯಕ್ಷಮತೆಯ ಸಾಮರ್ಥ್ಯ, ಪಕ್ಷ ನಿಷ್ಠೆ, ಪಕ್ಷದ ಕಠಿಣ ಪರಿಶ್ರಮ. ನನಗೆ ಆಶ್ಚರ್ಯ ನಂಬರ್ ಮಾತಾಜಿ ಮಾಡಿದ್ದಾರೆ. ಪಾರ್ವತಮ್ಮ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ, ಹೇಳಿ. ಹರೇ ಕೃಷ್ಣ ಮಾತಾಜಿ. 6362 ಸಚಿವ ಸ್ಥಾನದ ನಿರೀಕ್ಷೆ. ನಿಮ್ಮ ನಂಬರ್ ಇದೆ ಮಾತಾಜಿ ನನ್ನ ಹತ್ರ. ಸರಿ ಮಾತಾಜಿ. ಮಾತಾಜಿ ನಿಮ್ಮ ನಂಬರ್ ನನ್ನ ಹತ್ರ ಇದೆ. ನಮ್ಮ ಮನೇಲಿ ನಮ್ಮ ಹುಡುಗರು ಡಿಲೀಟ್ ಮಾಡ್ಬಿಟ್ಟಿದ್ದಾರೆ ಮಾತಾಜಿ ಗ್ರೂಪ್ ಇಂದ. ಈಗಲೇ ಆಡ್ ಮಾಡ್ತೀರಾ ಮಾತಾಜಿ? ರಿಪೀಟ್ ಹೇಳಿ ನಂಗೆ. ಹರೇ ಕೃಷ್ಣ ಮಾತಾಜಿ, ನಾ ರೇಣುಕಾ ಮಾತಾಜಿ. 8840 36681 888 ಅಲ್ವಾ? 8840 36681. ಓಕೆ ಮಾತಾಜಿ, ನಿಮ್ಮನ್ನೇ ಆಡ್ ಮಾಡ್ತೀನಿ. ಮತ್ತೆ ಪಾರ್ವತಮ್ಮ ಮಾತಾಜಿ ಇದೆಯಾ ನಂಬರು? ಮಾತಾಜಿ ನಂಬರ್ ಇದೆ. ಲಕ್ಷ್ಮೀ ಬೀವಿದು ಇದೆಯೇನೋ? ಹೌದು. ಓಕೆ, ಎಂಡ್ ಮಾಡೋಣ ಮಾತಾಜಿ. ಮಾತಾಜಿ ಎಂಡ್ ಮಾಡಿ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಅನಂತ ವೈಷ್ಣವ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಶ್ರೀಲ ಪ್ರಭುಪಾದ ಕಿ ಜೈ. ಹರೇ ಕೃಷ್ಣ. ಎಲ್ರಿಗೂ ಧನ್ಯವಾದಗಳು. ಪ್ರಭುಪಾದರ ಕೃಪೆಯಿಂದ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. 11ನೇ ಅಧ್ಯಾಯ ಮುಗಿಯುತ್ತೆ. ಹರೇ ಕೃಷ್ಣ, ಎಲ್ರಿಗೂ ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ನೆಕ್ಸ್ಟ್ ಮಂಡೇ ಕ್ಲಾಸ್ ನಮ್ದು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದ ಮಾತಾಜಿ. ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಏನ್ ಮಾತಾಜಿ? ಅದು ಯಾವ ಗ್ರೂಪ್ ಮಾತಾಜಿ ಅಂತ ಕೇಳಿದೆ. ಶ್ಲೋಕ ಗ್ರೂಪ್ ನೀವಿದ್ದೀರಾ ಬಿಡಿ, ಆ ಗ್ರೂಪ್ ಅಲ್ಲಿ ಇದ್ದೀರಾ. ಹರೇ ನಮ್ದು ಶ್ಲೋಕ ಗ್ರೂಪ್ ಅಲ್ಲಿ ಡಿಲೀಟ್ ಆಗೋಗಿದಾರಂತೆ, ಹಾಕಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಎಂಡ್ ಮಾಡ್ತೀನಿ ಮಾತಾಜಿ. ಪ್ರವೀಣ ಮಾತಾಜಿ ಧನ್ಯವಾದಗಳು ನಿಮ್ಗೆ. ನೀವ್ ಹೇಳ್ತಾ ಇದ್ರ ಮಾತಾಜಿ, ನೀವ್ ಹೇಳಿಲ್ಲ ಇವತ್ತು. ಚಿಂತೆ ಇಲ್ಲ ಮಾತಾಜಿ, ಚಿಂತೆ ಇಲ್ಲ. ನಾಳೆ ಹೇಳಿ, ಸೋಮವಾರ. ಧನ್ಯವಾದಗಳು. ಓಕೆ ಮಾತಾಜಿ.